ಆದಷ್ಟು ಬೇಗ ಮೈದಾನಕ್ಕೆ ಬರಬೇಕು. ಶಿವಶಕ್ತಿ ತಂಡ ಈಗಾಗಲೇ ಮೈದಾನಕ್ಕೆ ಆಗಮಿಸಿದ್ದಾರೆ. ತೀರ್ಪುಗಾರರು ನಾಣ್ಯ ಚಿಮ್ಮುಕೆಯನ್ನು ಮಾಡಿಕೊಂಡು ಪಂದ್ಯಾಟದ ಅತಿಥಿ ಗಣ್ಯರಿಗೆ ಕ್ರೀಡಾಪಟುಗಳಿಗೆ ಶುಭಾಶಯ ಕೈಯಲ್ಲೂ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ನಿಮಗೋಸ್ಕರ ಶಿವಶಕ್ತಿ ಉಳ್ಳಾಲ್ ತಂಡವು ತಂಡದಲ್ಲಿ ಕಾಯ್ತಾ ಇದೆ. ಉಳ್ಳಾಲ್ ಕೂಡ ಇದ್ದಾರೆ. ಫೈನಲ್ ತೀರ್ಪಗಾರರು ನಾಣ್ಯ ಚುಮ್ಮುಗಳ ಮೂಲಕ ಎರಡು ತಂಡವನ್ನು ಅನುಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಅತಿಥಿ ಗಣ್ಯರ ಮುಖಾಂತರ ಶುಭಾಶಯವನ್ನು ಎರಡು ತಂಡಗಳಿಗೂ ಕೊಡಲಿದ್ದಾರೆ. ಎರಡು ತಂಡಗಳ ನಾಣ್ಯ ಚಿಮ್ಮುಗೆ ನಂತರ ತಂಡವನ್ನು ಅಣಿಗೊಳಿಸಬೇಕಾಗಿ ಕೇಳಿಕೊಳ್ತೇನೆ. ಗಣಪತಿ ಶಿವಶಕ್ತಿ ಚಾಯ್ಸ್ ಅಂತಿಮ ಪಂದ್ಯಾಟಕ್ಕೆ ಹಸ್ತಲಾಘವ ನೀಡುವ ಮೂಲಕ ಈ ಕಾರ್ಯಕ್ರಮದ ರಾಜ್ಯ ಸ್ಥಾಪಿತ ಅದೇ ರೀತಿ ಚಂದ್ರಶೇಖರ್ ವಿಠಲ್ ಮಹಾಕಾಳಿ ದೇವಸ್ಥಾನ ಪ್ರಮುಖರಾದ ಸುಂದರ್ ನಾಗೇಶ್ ಅಡ್ಕ, ಸುರೇಶ್ ಅಯ್ಯಾಡಿ, ಪ್ರೇಮ್ನಾಥ್ ಉಳ್ಳಾಲ್, ಅದೇ ರೀತಿ ಹರಿಶ್ಚಂದ್ರ ಉಳ್ಳಾಲ್, ಸತೀಶ್ ಉಳ್ಳಾಳ, ಪ್ರವೀಣ್ ಗಾಂಧಿನಗರ, ವಿನೋದ್ ಪುತ್ತೂರು, ಅದೇ ರೀತಿ ಗೋಪಿನಾಥ್ ಕಾಪ್ಕಟ್ ಈ ಒಂದು ಕೂಟದ ಅಂತಿಮ ಪಂದ್ಯಕ್ಕೆ ಹಸ್ತಲಾಘವ ನೀಡಿದ ಮೂಲಕ ಅವರಿಗೆ ತಂಡಕ್ಕೆ ಶುಭವನ್ನು ಹಾರೈಸುತ್ತಿದ್ದಾರೆ. ಫೈನಲ್ ಪಂದ್ಯಾಟ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಹಾಗೂ ಶಿವಶಕ್ತಿ ಉಳ್ಳಾಳ ಈ ತಂಡಗಳೊಳಗೆ ಕೂಟದ ಅಂತಿಮ ಪಂದ್ಯಾಟ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಹಾಗೂ ಶಿವಶಕ್ತಿ ಉಳ್ಳಾಲ್ ತಂಡಗಳೊಳಗೆ ಕೂಟದ ಅಂತಿಮ ಮುಖಾಮುಖಿ. ಎರಡು ತಂಡಗಳು ಸಂಬಂಧದಿಂದ ಯಾವುದೇ ಗೊಂದಲಗಳಿಗೆ ದಾರಿ ಮಾಡಿಕೊಳ್ಳದೆ ಅತ್ಯುತ್ತಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಹಾಗೂ ಸೋಲು ಯಾರಿಗಾದರೂ ಶಿವಶಕ್ತಿ ಸೋಲು ಅಲ್ಲ. ನಮ್ಮ ಕ್ರೀಡಾ ಪ್ರತಿಭೆಗಳಿಗೆ ಒಂದು ಮುಕ್ತ ಅವಕಾಶ. ಚಂದ ರೀತಿಯಲ್ಲಿ ನಾವು ಇದ್ದೇವೆ ಇಲ್ಲಿ, ಯಾವುದೇ ಗೊಂದಲಕ್ಕೆ ದಾರಿ ಮಾಡಿಕೊಡದೆ ಚಂದ ರೀತಿಯಲ್ಲಿ ನಾವು ಎಂತಾದರೂ ನಾವಿದ್ದೇವೆ ಅದನ್ನು ಸರಿ ಮಾಡ್ತೇವೆ. ಚಂದ ರೀತಿಯಲ್ಲಿ ಆ ತಾಯಿಗಳ ಎರಡು ಆಶೀರ್ವಾದದಿಂದ ಚಂದ ರೀತಿಯಲ್ಲಿ ನಡೆಯಲಿ ಎಂದು ಪ್ರಾರ್ಥಿಸ್ತೇವೆ. ಮೊದಲ ಅಂಕ ಉಮಾಮಹೇಶ್ವರಿಗೆ, ಶಿವಶಕ್ತಿ ತಂಡಕ್ಕೆ ಬೋನಸ್ ಅಂಕ.
ಫಸ್ಟ್ ಟೈಮ್ ಔಟ್ ಶಿವಶಕ್ತಿ 5-1 5-1 in favor of ಶಿವಶಕ್ತಿ ಉಲ್ಲಾ. Third right. Come out! Entral. 10-1. Come out! I'm out. Uma Maheshwari. 10-1 in favor of ಶಿವಶಕ್ತಿ ಉಲ್ಲಾ. Right. ಹನ್ನೊಂದು 10 ಅಂಕಗಳ ಮುನ್ನಡೆಯಲ್ಲಿ ಶಿವಶಕ್ತಿ. Yes, okay.
ಮೂರು 13 ಇನ್ ಫೇವರ್ ಆಫ್ ಶಿವಶಕ್ತಿ ಉಲ್ಲಾಳ್. ಹದಿಮೂರು 4. ದಯವಿಟ್ಟು ಕ್ರೀಡಾ ಅಭಿಮಾನಿಗಳು ಸಂಘದಿಂದ ವರ್ತಿಸಿ ಕ್ರೀಡಾಕೂಟವನ್ನು ಇಷ್ಟು ಹೊತ್ತು ಚಂದ ರೀತಿಯಲ್ಲಿ ನೀವು ನಮಗೆ ಸಹಾಯ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಯಾವುದೇ ಒಂದು ಗೊಂದಲಕ್ಕೆ ನಿಮ್ಮ ಬರದಿರಲಿ. ಇಷ್ಟು ಚಂದದಿಂದ ಈ ದೈವಿಕ ಸಾನ್ನಿಧ್ಯದಲ್ಲಿ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಗತ್ಯ. ಯಾರ ಮನೋನಯಿಸಲು ಯಾವುದೋ ಕಾರಣಕ್ಕೂ ಇದನ್ನು ಕೊಡಬಹುದಾಗಿ ಕೇಳಿಕೊಳ್ತಿದ್ದೀನಿ. ಹದಿನೆಂಟು 4 ಇನ್ ಫೇವರ್ ಆಫ್ ಶಿವಶಕ್ತಿ. Eighteen 6 in favor of ಶಿವಶಕ್ತಿ ಉಲ್ಲಾಳ್.
Third right. Third right. ಉತ್ತಮ ಹಿಡಿದ 19-7 in favor of ಶಿವಶಕ್ತಿ ಉಲ್ಲಾರ್. Five point. 4 point. (26-7) in favor of ಶಿವಶಕ್ತಿ ಉಲ್ಲಾರ್. (26-9) in favor of ಶಿವಶಕ್ತಿ.
The last 5 minutes. ಕೊನೆ 5 ನಿಮಿಷ. ಕೊನೆಯ 5 ನಿಮಿಷಗಳು. ಕೊನೆಯ 5 ನಿಮಿಷಗಳು. 27-10. 27-10 in favor of Shivashakti Ullah. The last 4 minutes. ಕೊನೆ 4 ನಿಮಿಷ. ಕೊನೆಯ 4 ನಿಮಿಷಗಳು. ಎರಡು ಅಂಕಗಳು. 30-12 ಕೊನೆಯ 3 ನಿಮಿಷಗಳು. Time out over, captain. Time out over. Shivashakti. 4 out. 30-12 in favor of Shivashakti Ullah. 30-12. The last 2 minutes for full time. ಕೊನೆ 2 ನಿಮಿಷ. ಕೊನೆಯ 2 ನಿಮಿಷ. Third right. All right. The last All right. minute, ಕೊನೆ 1 ನಿಮಿಷ. All right.
ಫೈನಲ್ ಕೊನೆಯ ಇದರಲ್ಲಿದ್ದೇವೆ ನಾವು. ಶಿವಶಕ್ತಿ ತಂಡವು ಅತ್ಯುತ್ತಮ ಪ್ರದರ್ಶನ ಮಾಡಿ ಪ್ರಥಮ ಸ್ಥಾನದಲ್ಲಿದೆ. ಉಮಾಮಹೇಶ್ವರಿ ಅಕಾಡೆಮಿಯು ದ್ವಿತೀಯ ಸ್ಥಾನದಲ್ಲಿದೆ. 31 ಎರಡು ತಂಡಗಳಿಗೂ 13 ಅಂಕಗಳು ಶಿವಶಕ್ತಿ ಪಂದ್ಯಾಟ ಮುಕ್ತಾಯಗೊಂಡಿದೆ. ಶ್ರೀ ಉಮಾಮಹೇಶ್ವರಿ ಶಿವಶಕ್ತಿ ಉಳ್ಳಾಳ ತಂಡವು ಈ ಕೂಟದ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. 13 ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅವರಿಗೆ ಅಕಾಡೆಮಿ ಪರವಾಗಿ ಉತ್ತರ ಗೊಂದಲಗಳು ಸಲ್ಲಿಸುತ್ತಿದ್ದೇವೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಇವತ್ತಿನ ಟೂರ್ನಮೆಂಟ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಇದರ ಎಲ್ಲ ಪದಾಧಿಕಾರಿಗಳೇ, ಸೇರಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿ ಬಂಧುಗಳೇ, ಇವತ್ತು ಭಾರಿ ಒಳ್ಳೆಯ ಒಂದು ಕೆಲಸವನ್ನು ಇವತ್ತು ಕಬಡ್ಡಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯವರು ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ಹಿರಿಯವರು ಕಬಡ್ಡಿಯ ಪ್ರಮುಖರು ಮಾತಾಡಿದ ಹಾಗೆ ಇದು ಒಂದು 25 ವರ್ಷದ ಮೊದಲು ಇಂಥ ಒಂದು ತಂಡವನ್ನು ರಚನೆ ಮಾಡಿದರೆ ಈ ಉಳ್ಳಾಲ ಭಾಗದ ಬಹಳಷ್ಟು ಮಂದಿ ಭಾರಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಯಿತು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇವತ್ತು ನಮ್ಮ ಉಳ್ಳಾಲ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಕಬಡ್ಡಿಯ ತವರು ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತಿದೆ. ಈಗಾಗಲೇ ಹೇಳಿದಾಗೆ ಇವತ್ತು ಶಿವಾಜಿ ಇರ್ಬೋದು, ವೀರಮಾರುತಿ ಇರ್ಬೋದು, ಬ್ರದರ್ಸ್ ಇರ್ಬೋದು, ವಿದ್ಯಾರಣ್ಯ ಇರ್ಬೋದು, ಇಂಥ ಅನೇಕ ತಂಡಗಳನ್ನು ಇವತ್ತು ನಮ್ಮ ತೊಕ್ಕೋಟಿನ ಅಂಬೇಡ್ಕರ್ ಮೈದಾನದಲ್ಲಿ ಆಡಿರುವಂಥದ್ದು ನಾನು ಕೂಡ ಸಣ್ಣದ ಇರುವಾಗ ನೋಡಿದ್ದೇನೆ. ಭಾಳಷ್ಟು ಒಳ್ಳೆಯ ತಂಡಗಳು ಅಲ್ಲಿ ಇದ್ದು ಭಾಳಷ್ಟು ಜನ ಸರ್ಕಾರಿ ನೌಕರಿಯನ್ನು ಕೂಡ ಪಡೆದಿರ್ತಕ್ಕಂಥ ನಮ್ಮ ಉಳ್ಳಾಲ ಇವತ್ತು ಅಂಥ ಒಂದು ಕ್ಷೇತ್ರದಲ್ಲಿ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯವರು ಇವತ್ತು ನಮ್ಮ ಶೇಖರ್ ಇರ್ಬೋದು, ನಮ್ಮ ಗೋಪಿನಾಥ್ ಇರ್ಬೋದು, ನಮ್ಮ ಗಣೇಶ್ ಇರ್ಬೋದು, ಇಂಥ ಒಳ್ಳೆಯ ತಂಡಗಳು ಇವತ್ತು ಈ ಭಾಗದಲ್ಲಿ ಕೂಡ ಒಂದು ಒಳ್ಳೆಯ ಒಂದು ಕಬಡ್ಡಿಯ ಒಂದು ಆಟಗಾರನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮಿಂದ ಯಾಕೆ ಆಗಬಾರದು ಎನ್ನುವಂಥ ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡಿ ಒಂದು ಒಳ್ಳೆಯ ತಂಡವನ್ನು ಇವತ್ತು ಅಂತಾರಾಷ್ಟ್ರೀಯ ನಮ್ಮ ಉಳ್ಳಾಲದ ಈ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಬೇಕು ಎನ್ನುವಂಥ ಒಳ್ಳೆಯ ಚಿಂತನೆಯನ್ನು ಮಾಡಿದ್ದಾರೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ಉಮಾಮಹೇಶ್ವರಿ ಆ ತಾಯಿ ಹೆಸರನ್ನಿಟ್ಟಿದ್ದಾರೆ. ಆ ತಾಯಿ ನಮಗೆಲ್ಲರೂ ಕೂಡ ಶಕ್ತಿಯನ್ನು ಕೊಟ್ಟು ಈ ಭಾಗದ ಎಲ್ಲರನ್ನು ಕೂಡ ಇವತ್ತು ಆ ಕ್ರೀಡಾಪಟುಗಳಿದ್ದಾರೆ, ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಕೂಡ ಒಂದು ಅವಕಾಶ ಇವತ್ತು ಆಗಿದೆ. ಇಂಥ ತಂಡ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಆ ಶಕ್ತಿಯನ್ನು ಆ ಉಮಾಮಹೇಶ್ವರಿ ಅವರ ತಾಯಿ ಕರುಣಿಸಲಿ. ಇವತ್ತು ನಮ್ಮ ಸಂಬಂಧಿಕರ ನಮ್ಮ ಭಾವನಾ ಅವರ ಇವತ್ತು ಈ ಒಂದು ಆಟ ಆಡಲಿಕ್ಕೆ ಇಲ್ಲಿ ಮೈದಾನದ ಕೊರತೆ ಇದ್ದದನ್ನು ಅರಿತು ನಮ್ಮ ಹತ್ರ ಕೇಳಿದಾಗ ಖಂಡಿತವಾಗಿಯೂ ನಮಗೆ ಕೂಡ ಈ ಒಂದು ಪುಣ್ಯದ ಕೆಲಸದಲ್ಲಿ ನಮಗೂ ಕೂಡ ಭಾಗಿಯಾಗುವಂಥ ಒಂದು ಅವಕಾಶ ಬಂದಿದೆ. ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಇಲ್ಲಿ ಆಟ ಆಡಲಿಕ್ಕೆ ನಮ್ಮ ಹತ್ರ ಕೇಳುವುದ ಅವಶ್ಯಕತೆ ಇಲ್ಲ, ನೀವು ನಿರಾಳವಾಗಿ ಈ ಒಂದು ಜಾಗದಲ್ಲಿ ಆಡಬಹುದು ಎನ್ನುವಂಥ ಮಾತನ್ನು ಗೋಪಿನಾಥ್ರವರ್ತ ನಾನು ಹೇಳಿದೆ. ಅಂಥ ಒಂದು ಸದಾವಕಾಶ ನಮಗೂ ಕೂಡ ಇಂಥ ಒಂದು ಭಾಗ್ಯ ಸಿಕ್ಕಿದ್ದು ಆ ಪುಣ್ಯದ ಕೆಲಸ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಆಡಿರ್ತಕ್ಕಂಥ 20 ತಂಡಗಳು ಇವತ್ತು ಆಡಿದ್ದಾರೆ. ಒಳ್ಳೆಯ ಆಟಗಳು ಇವತ್ತು ಫೈನಲ್ ಪಂದ್ಯಾಟದ ವೀಕ್ಷಿಸುವಂಥ ಒಂದು ಅವಕಾಶ ಬಂತು. ಒಳ್ಳೆಯ ತಂಡಗಳು ಇವತ್ತು ಆಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಎತ್ತರಕ್ಕೆ ಇಂಥ ತಂಡ ಬೆಳೆದು ನಮಗೆ ಈ ಒಂದು ಊರಿಗೆ ಉಳ್ಳಾಲಕ್ಕೆ ಹೆಸರನ್ನು ತರುವಂಥ ಕೆಲಸ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತು ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತು. ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನೋಡೋಣ, ನಡೆಯಲ್ಲ ವೈಯಕ್ತಿಕ ಒಂದು 2 ಚುಟುಕು ಮಾತುಗಳು. ಪ್ರೇಮಣ್ಣ, ನಮ್ಮಲ್ಲಿ ಮೋಹನ್ ಬ್ಯಾಂಕ್ನವರು ರೆಡಿ ಮಾಡ್ತಾರೆ ವೈಯಕ್ತಿಕ ಪ್ರಶಸ್ತಿಗಳು. ಇವತ್ತು ಅಕಾಡೆಮಿ ವತಿಯಿಂದ ಬಹಳಷ್ಟು ಒಳ್ಳೆಯ ಕೆಲಸ ಆಗಿದೆ. ಯಾಕೆಂತ ಹೇಳಿದರೆ ಈ ಒಂದು ವಯೋಮಿತಿಯ ಒಂದು ಕಬಡ್ಡಿ ಬಹಳಷ್ಟು ಯಶಸ್ವಿಯಾಗಿದೆ. 20 ತಂಡಗಳು ಭಾಗವಹಿಸಿ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇದನ್ನು ಮುಗಿಸಿದ್ದು ನಿಜವಾಗಲೂ ತುಂಬ ಸಂತೋಷ ಆಗಿದೆ. ಅಲ್ಲದೆ ಒಳ್ಳೊಳ್ಳೆ
ಕಿರಿಯ ಪ್ರತಿಭೆಗಳಿಗೆ ಇದೊಂದು ಒಳ್ಳೆಯ ಅವಕಾಶವನ್ನು ಕೂಡ ಕಲ್ಪಿಸಿದಂತಾಗಿದೆ. ಈ ಒಂದು ಕಬಡ್ಡಿ ನೋಡುವಾಗ ನಮಗೆ ಬಹಳಷ್ಟು ಸಂತೋಷ. ಯಾಕೆಂತ ಹೇಳಿದರೆ ಈ ಒಂದು ಯುವಕರ ಆಟ ನೋಡೋದೇ ಒಂದು ಚೆಂದ. ಯಾಕೆಂತ ಹೇಳಿದರೆ ನಾವು ಬಹಳಷ್ಟು ವರ್ಷಗಳಿಂದ ಈ ಪಂದ್ಯಾಟಗಳನ್ನು ನೋಡ್ತಾ ಬಂದಿದ್ದೇವೆ. ಆದರೆ ಈ ಒಂದು ಪಂದ್ಯಾಟ ಈ ಯುವಕರಿಗೆ 20 ವರ್ಷದಿಂದ ಒಳಗಿನ ಈ ಯುವಕರಿಗೆ ಮಾಡೋದೇ ಅದೊಂದು ನಿಜವಾಗಲೂ ತುಂಬ ಸಂತೋಷ. ಯಾಕೆಂತ ಹೇಳಿದರೆ ಇಂಥ ಈ ಒಂದು ಮಕ್ಕಳ ಆಟವನ್ನು ನೋಡಿ ಬಹಳಷ್ಟು ನಮಗೆ ಈ ಕಳೀಲಿಕ್ಕಿದೆ. ಜೊತೆಗೆ ನಮ್ಮ ತೀರ್ಪುಗಾರರು ಕೂಡ ತಮ್ಮ ಅತ್ಯುತ್ತಮವಾದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಈ ಉಮಾಮಹೇಶ್ವರಿ ದೇವಿಯ ಕೃಪೆಯಿಂದ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ತಾವು ಅತ್ಯುತ್ತಮ ಕಬಡ್ಡಿ ಪಟುಗಳಾಗಿ ನಮ್ಮ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರಕ್ಕೆ ನಮ್ಮ ಒಂದು ಗೌರವವನ್ನು ತರುವಂಥ ಕೆಲಸ ಮಾಡಲಿ ಅಂತ ಹಾರೈಸಿ ನನ್ನ ಅವಕಾಶಕ್ಕಾಗಿ ವಂದನೆಗಳು. ಈ ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಕೂಟದ ಅತ್ಯುತ್ತಮ ತೀರ್ಪುಗಾರರನ್ನು ನಿರ್ವಹಿಸಿದಂಥ ಉದಯ ಮಂಜು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಈ ಒಂದು ಅಕಾಡೆಮಿಯ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದೇ ರೀತಿ ಲಿಖಿತ್ ಕುಂಪಲ, ಅವಿನಾಶ್ ಮ್ಯಾಂಗ್ಳೂರ್, ಮೋಹನ್ ಬೆಂಗ್ರೆ, ಜಗ್ಗು ಮ್ಯಾಂಗ್ಳೂರ್, ಜಗದೀಶ್ ಮ್ಯಾಂಗ್ಳೂರ್, ಜಗ್ಗು ಯಾನೆ, ಜಗದೀಶ್ ಮ್ಯಾಂಗ್ಳೂರ್, ಮೋಹನ್ ಬೆಂಗ್ರೆ, ಚಂದ್ರ, ದಯವಿಟ್ಟು ಎಲ್ಲರೂ ಪ್ರೇಕ್ಷಕರು ನಮ್ಮ ಚಪ್ಪಲ್ ತರಬೇಕೆಂದು ಉತ್ತಮವಾದಂಥ ತೀರ್ಪುಗಾರಿಗೆ ಈ ಪಂದ್ಯಾಟದ ಯಶಸ್ಸಿನ ಬಹಳ ಅತ್ಯುತ್ತಮವಾದ ತೀರ್ಪುಗಾರ ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಅಕಾಡೆಮಿ ಪರವಾಗಿ ನಾನು ಅನಂತ ಈ ಕೂಟದ ಉತ್ತಮ ಸವ್ಯಸಾಚಿ ಪ್ರಶಸ್ತಿಯನ್ನು ಶ್ರವಣ್ ಗೌಡ ಅವರಿಗೆ ಸುನಿಲ್ ರೈ ಅವರು ಪ್ರಶಸ್ತಿಯನ್ನು ಪ್ರದಾನ ಬಗ್ಗೆ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅದರಲ್ಲಿ ಈ ಕೂಟದ ಉತ್ತಮ ಹಿಡಿತಗಾರ ಯಾರು? ಉತ್ತಮ ಹಿಡಿತಗಾರ ಸಾಯಿ ಪ್ರಸಾದ್, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಸಾಯಿ ಪ್ರಸಾದ್. ಅವರಿಗೆ ನಮ್ಮ ಅಥ್ಲೆಟಿಕ್ ಆದಂಥ ಅಬ್ದುಲ್ ರಹಮಾನ್ ಪ್ರಶಸ್ತಿ ಪ್ರದಾನ. ಅದೇ ರೀತಿ ಉತ್ತಮ ದಾಳಿಗಾರ ಪ್ರಶಸ್ತಿ ಶ್ರವಣ್, ಶಿವಶಕ್ತಿ ತಂಡದ ಶ್ರವಣ್ ಉತ್ತಮ ದಾಳಿಗಾರ ಪ್ರಶಸ್ತಿ. ಅವರಿಗೆ ನಮ್ಮ ಗೌರವ ಶಾಸನಪ್ಪರವರು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು. ಅದೇ ರೀತಿ ಕೂಟದ ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಯಾರು? ಯಶ್ ರಾಜ್ ಅಕಾಡೆಮಿಯ ಯಶ್ ರಾಜ್ ಈ ಕೂಟದ ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್. ಅವರಿಗೆ ನಮ್ಮ ಚಂದ್ರಶೇಖರ್ ಉಚ್ಚಿಲ್ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು. ಈ ಕೂಟದ ಥರ್ಡ್ ರನ್ನರ್ಸ್ ಟೀಮ್ ಮುಡಿಪು, ದಯವಿಟ್ಟು ವೇದಿಕೆ ಬರಬೇಕು ವಿನಂತಿ. ಟೀಮ್ ಮುಡಿಪು, ಥರ್ಡ್ ರನ್ನರ್ಸ್ ಟೀಮ್ ಮುಡಿಪು, ದಯವಿಟ್ಟು ಬೇಗ ಬನ್ನಿ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಕೂಟದ ಚತುರ್ಥ ಪ್ರಶಸ್ತಿಯನ್ನ ಟೀಮ್ ಮುಡಿಪು ಅವರಿಗೆ ನಮ್ಮ ಟೀಮ್ ಮುಡಿಪು ಟೀಮ್ ಮುಡಿಪು ಇವರಿಗೆ ಸತೀಶ್ ಉಳ್ಳಾಲ್ ರವರು ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ಈ ಕೂಟದ ವಂದನೆಗಳು ಟೀಮ್ ಮುಡಿಪು ತಂಡಕ್ಕೆ. ಈ ಕೂಟದ ಸೆಕೆಂಡ್ ರನ್ನರ್ಸ್ SS ಕುದ್ರೋಳಿ,
ಎಸ್ ಕುದ್ರೋಳಿ ಇವರಿಗೆ ಸುನಿಲ್ ರೈ ಯಾದವ್, ಸುರೇಶ್ ಅಯ್ಯರ್ ಅವರು, ಅದೇ ಸುಂದರಣ್ಣ, ಹರೀಶಣ್ಣ, ಪ್ರವೀಣ್ ಗಾಂಧಿನಗರ, ಜಲೀಲ್ ಭಾಯ್ ಬನ್ನಿ. ಎಸ್ ಕುದ್ರೋಳಿ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕೂಟದ ರನ್ನರ್ಸ್ ಪ್ರಶಸ್ತಿಯನ್ನು ಶ್ರೀಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ತಂಡ ತನ್ನದಾಗಿಸಿಕೊಂಡಿದೆ. ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ತಂಡ ಅವರಿಗೆ ಶ್ರೀ ಪ್ರವೀಣ್ ಗಾಂಧಿನಗರ ಅವರು ಪ್ರಶಸ್ತಿ ಹಾಗೂ ನಗದನ್ನು ನೀಡಿ ಈ ಕೂಟದ ರನ್ನರ್ಸ್ ಪ್ರಶಸ್ತಿ ಶ್ರೀಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ತಂಡ ಪಡೆದುಕೊಂಡಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಈ ಒಂದು ಕ್ರೀಡಾಕೂಟದ ರನ್ನರ್ಸ್ ಪ್ರಶಸ್ತಿ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಪಡೆದುಕೊಂಡಿದೆ. ಈ ಕೂಟದ ಪ್ರಶಸ್ತಿಯನ್ನು ಪಡೆದುಕೊಂಡ ತಂಡ ಶಿವಶಕ್ತಿ ಉಳ್ಳಾಳ್ ಇವರಿಗೆ ನಮ್ಮ ಚಂದ್ರಶೇಖರ್ ಉಚ್ಚಿಲ್ ಪ್ರಶಸ್ತಿಯನ್ನು ಹಾಗೂ ನಗದನ್ನು ನೀಡಿ ಪುರಸ್ಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದೆ. ಈ ಕೂಟದ ಪ್ರಶಸ್ತಿಯನ್ನು ಶಿವಶಕ್ತಿ ಉಳ್ಳಾಳ್ ತಂಡ ತನ್ನದಾಗಿಸಿಕೊಂಡಿದೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಶಿವಶಕ್ತಿ ಉಳ್ಳಾಳ್ ತಂಡಕ್ಕೆ. ಈ ಕೂಟದ ಪ್ರಶಸ್ತಿಯನ್ನು ಶಿವಶಕ್ತಿ ಉಳ್ಳಾಳ್ ತಂಡ ತನ್ನದಾಗಿಸಿಕೊಂಡಿದೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಪರವಾಗಿ. ಕ್ಯಾಪ್ಟನ್ ಈ ಕೂಟದ ಪ್ರಶಸ್ತಿಯನ್ನು ನಗಿಸಿದಂತಹ ಶಿವಶಕ್ತಿ ಉಳ್ಳಾಳ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಅವರಿಗೆ ಚಂದ್ರಶೇಖರ್ ಉಚ್ಚಲ್ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಅಭಿನಂದನೆಗಳು ತಂಡದ ಎಲ್ಲ ಸದಸ್ಯರಿಗೆ.